ಕರಾವಳಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಚಿತ್ರಮಂದಿರಗಳ ಸಂಖ್ಯೆ ಕಡಿಮೆಯಾಗ್ತಾ ಇರುವುದು ತುಳು ಚಿತ್ರೋದ್ಯಮಕ್ಕೆ ಭಾರಿ ಹೊಡೆತವನ್ನು ನೀಡಿದೆ. ಇದನ್ನು ಅರಿತಂತ ನಮ್ಮ ಕುಡ್ಲ ವಾಹಿನಿ ಹೊಸ ತುಳು ಸಿನಿಮಾಗಳನ್ನ ತುಳು ಅಭಿಮಾನಿ ವರ್ಗಕ್ಕೆ ತಲುಪಿಸಲು ಹೊಸ ವೇದಿಕೆಯನ್ನ ಸೃಷ್ಟಿ ಮಾಡಿದೆ. ನಾಡು ನುಡಿ ಸಂಸ್ಕೃತಿಯ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇರುವಂತಹ ನಮ್ಮ ಕುಡ್ಲ ವಾಹಿನಿಯು ಇದೀಗ ನಮ್ಮ ಕುಡ್ಲ ಟಾಕೀಸ್ ಎಂಬ ಹೊಸ ಪರಿಕಲ್ಪನೆಯನ್ನ ಮಾರ್ಚ್ನಲ್ಲಿ ಪರಿಚಯ ಮಾಡಲಿದೆ. ಈ ಬಗ್ಗೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಲಾಯಿತು. ಹೊಸ ಪರಿಕಲ್ಪನೆಯ ಬಗ್ಗೆ ಮಾತನಾಡಿದ ಮಲ್ನಾಡ್ ಇನ್ಫೋಟೆಕ್ ಆಡಳಿತ ನಿರ್ದೇಶಕ ಹರೀಶ್ ಬಿ ಕರ್ಕೇರ ಮತ್ತು ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕರಾದ ಲೀಲಕ್ಷ್ಮಿ ಕರ್ಕೇರ ತುಳು ಚಿತ್ರರಂಗವನ್ನ ತುಂಬಾ ಹತ್ತಿರದಿಂದ ಗಮನಿಸ್ತಾ ಇದ್ದೇವೆ. ಸಿನಿಮಾಕ್ಕೆ ಹಾಕಿದ ಬಂಡವಾಳ ವಾಪಸ್ ಪಡೆಯುವುದು ಪ್ರಸ್ತುತ ಸನ್ನಿವೇಶದಲ್ಲಿ ದೊಡ್ಡ ಸವಾಲು. ಕೆಲವು ಚಿತ್ರಗಳು ಇಲ್ಲಿ ಗೆದ್ದಿವೆ, ಇನ್ನೂ ಕೆಲವು ಸೋತಿವೆ. ತುಳು ಸಿನಿಮಾಕ್ಕೆ ಹೊಸ ಮಾರುಕಟ್ಟೆ ಒದಗಿಸುವ ದೃಷ್ಟಿಯಲ್ಲಿ ನಾವು ನಮ್ಮ ಕುಡ್ಲ ಟಾಕೀಸ್ ಅನ್ನ ಪರಿಚಯ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ವಾರಾಂತ್ಯದ ದಿನದಲ್ಲಿ ಕುಟುಂಬದೊಂದಿಗೆ ಚಿತ್ರಮಂದಿರ ಅಥವಾ ಮಾಲ್ಗೆ ಹೋಗಿ ಚಿತ್ರ ವೀಕ್ಷಣೆ ಮಾಡಲು ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಬೇಕಾಗುತ್ತದೆ. ಆದ್ರೆ ನಮ್ಮ ಕುಡ್ಲ ಟಾಕೀಸ್ ವಾಹಿನಿಯಲ್ಲಿ ಹೊಸ ತುಳು ಸಿನಿಮಾವನ್ನ ಕೇವಲ ರೂಪಾಯಿ 120ಕ್ಕೆ ಮನೆಯಲ್ಲಿಯೇ ಕುಟುಂಬದೊಂದಿಗೆ ವೀಕ್ಷಣೆ ಮಾಡಲು ಆಫರ್ ಅನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿದ್ರು. ನಮ್ಮ ಕುಡ್ಲ ಟಾಕೀಸ್ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಮಾತ್ರ ನಿಗದಿತ ಸಮಯಕ್ಕೆ ಸಿನಿಮಾ ಪ್ರಸಾರವಾಗುತ್ತದೆ. ಈ ಸಿನಿಮಾ ಹೊಸ ಸಿನಿಮಾವಾಗಲಿದ್ದು ಸಿನಿಮಾದ ಮಧ್ಯದಲ್ಲಿ ಯಾವುದೇ ಜಾಹೀರಾತುಗಳು ತಡೆ ಇಲ್ಲದೆ ಸಿನಿಮಾ ವೀಕ್ಷಣೆ ಮಾಡಬಹುದಾಗಿದೆ. ಈ ನಮ್ಮ ಕುಡ್ಲ ಟಾಕೀಸ್ ವಾಹಿನಿ ಇದೇ ಫೆಬ್ರವರಿ 18ರಂದು ಲೋಕಾರ್ಪಣೆಗೊಳ್ಳಲಿದ್ದು ಗ್ರಾಹಕರು ಕೇಬಲ್ ಆಪರೇಟರ್ಗಳ ಮೂಲಕ ಕೇವಲ ರೂಪಾಯಿ 120 ಪಾವತಿಸಿ ಸಂಪರ್ಕವನ್ನ ಪಡೆಯಬಹುದಾಗಿದೆ. ಹೈ ಡೆಫಿನೇಷನ್ HD ಸಂಪರ್ಕಕ್ಕೆ ಕೇವಲ ರೂಪಾಯಿ 160 ನಿಗದಿ ಮಾಡಲಾಗಿದೆ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ನಮ್ಮ ಕುಡ್ಲ ವಾಹಿನಿಯ ಸಿಇಒ ಕದ್ರಿ ನವನೀತ್ ಶೆಟ್ಟಿ, ಕುಡ್ಲ ಟಾಕೀಸ್ ವಕ್ತಾರ ಬಾಳ ಜಗನ್ನಾಥ್ ಶೆಟ್ಟಿ, V4 ಡಿಜಿಟಲ್ ಆಡಳಿತ ನಿರ್ದೇಶಕರಾದ ರಣದೀಪ್ ಕಾಂಚನ್, ಕೋಸ್ಟಲ್ವುಡ್ ಸ್ಟಾರ್ ನಟ ನಿರ್ಮಾಪಕ ಅರ್ಜುನ್ ಕಾಪಿಕಾಡ್ ಉಪಸ್ಥಿತರಿದ್ದರು. ಹೊಸ ತುಳು ಸಿನಿಮಾ ಅವೇನು ಪ್ರೊಡ್ಯೂಸರ್ ನಮ್ಮ ಕುಡ್ಲ ಟಾಕೀಸ್ ನಮ್ಮ ಕುಡ್ಲ ಟಾಕೀಸ್ ವಿತರಕರನ್ನ ಮೇಲೆ ಮಾಡ್ತದೆ. ಒಂಜಿ ತಿಂಗಳ ಮಟ್ಟಿಗೆ ಆ ಸಿನಿಮಾ ಅವು ನಮ್ಮ ಕುಡ್ಲ ಟಾಕೀಸ್ ಸಿನಿಮಾ ಅವೇನು ಈ ಎರಡು ಕೇಬಲ್ ನೆಟ್ವರ್ಕ್ ಇದೆ ಮಾತಾಡ್ ಕೇಬಲ್ ಆಪರೇಟರ್ ನಮ್ಮದು ಅಕೆಲ್ನ ಹೇಗೆ ಏರಿ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತೀರ ಅಕೆಲೆಗೆ ಮಾತ್ರ ಅಕೆಲ್ನ ಇಲ್ಲದ ಟಿವಿದು ಐತಾರದ ಮೂಜಿ ಶೋ ಒಂಜಿ ತಿಂಗಳು ಒಟ್ಟು 16 ಶೋ ಹೊಸ ಸಿನಿಮಾ ಅಕ್ಲೆಕ್ನ ಇಲ್ಲದೆ ಅವಕಾಶ